ಕರ್ನಾಟಕದ ಮೊದಲ OTT ಪ್ಲಾಟ್ಫಾರ್ಮ್ V4 ಸ್ಟ್ರೀಮ್ನಲ್ಲಿ ಒಂದಲ್ಲ ಒಂದು ರೀತಿಯ ವಿಭಿನ್ನ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಇದೀಗ ಈ ಲಿಸ್ಟ್ಗೆ ಮತ್ತೊಂದು ಸಿನಿಮಾ ಸೇರ್ಪಡೆಯಾಗ್ತಾ ಇದೆ. ಕೋಸ್ಟಲ್ ವುಡ್ ಸಿನಿಮಾಸ್ ಲಾಂಛನದ ಅಡಿಯಲ್ಲಿ ಮೂಡಿಬಂದಿರುವಂತಹ ಪಂಟರ್ಸ್ ಎನ್ನುವ ತುಳು ಸಿನಿಮಾ ಕೂಡ V4 ಸ್ಟ್ರೀಮ್ನಲ್ಲಿ ನವೆಂಬರ್ 13ರಿಂದ ರಿಲೀಸ್ ಆಗಲಿದೆ. ತುಳು ಸಿನಿಮಾ ರಂಗದಲ್ಲಿ ಇತ್ತೀಚೆಗೆ ಭಾರಿ ಸದ್ದು ಮಾಡ್ತಾ ಇರೋದು ಹೊಸಬರ ವಿನೂತನ ಬಗೆಯ ಪ್ರಯತ್ನಗಳನ್ನು ಒಳಗೊಂಡಿರುವ ಸಿನಿಮಾಗಳು. ಇದೀಗ ಇಂತಹುದೇ ಒಂದು ವಿಭಿನ್ನ ಸಿನಿಮಾಗಳ ಲಿಸ್ಟ್ಗೆ ಸೇರ್ತಾ ಇರೋ ಸಿನಿಮಾ ಅಂತ ಅಂದ್ರೆ ಅದು ಪಂಟರ್ಸ್. ಚಿತ್ರ ಪ್ರೇಮಿಗಳಿಗೆ ಹಾಸ್ಯದ ಭರ್ಜರಿ ಔತಣವನ್ನ ಉಣಬಡಿಸಲು ಸಿದ್ಧವಾಗಿರುವ ಪಂಟರ್ಸ್ ಸಿನಿಮಾ ಇದೇ ನವೆಂಬರ್ 13ರಂದು ರಿಲೀಸ್ ಆಗ್ತಾ ಇದೆ. ಕರ್ನಾಟಕದ ಪ್ರಪ್ರಥಮ OTT ಪ್ಲಾಟ್ಫಾರ್ಮ್ V4 ನ್ಯೂಸ್ ಮೂಲಕ ಪಂಟರ್ಸ್ ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಸುನಿಲ್ ನೆಲಿಗುಡ್ಡೆ ಬೊಕ್ಕ ತೆಲಿಕೆದ ತೆನಾಲಿ ಪಂಪಂಜಿ ಕಾರ್ಲದ ಎಡ್ಡೆ ಸಂಡನ್ ಡ್ರಾಮಾ ಪೂರಲ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ರಮಾನಂದೇರ ಅವರು ಅಥವಾ ಸುನಿಲ್ ಗನ್ಯ ಅವರು ಮೊಕಲೊಂಜಿ ಪ್ರಮುಖ ಮುಖ್ಯ ಪಾತ್ರ ಅಂದು ಬಂದು ಪ್ರಮುಖ ಭೂಮಿಕೆ ನಾಲ್ಕು ಜನ ಇರ್ತಾರಲ್ಲ ಒಂದು ಮುಖ್ಯ ಪಾತ್ರ ಬರ್ಕೊಂಡು ಸುನಿಲ್ ನೆಲಿಗುಡ್ಡೆ ಬೊಕ್ಕ ಸುಜಿತ್ ನಿತ್ಯ ಕಾಮಿಡಿ ಸ್ನಿಕ್ಲೇಟ್ ಹೋಲ್ ಸಿನಿಮಾ ಕಾಮಿಡಿ ಅಂತ ಉಂಟು ನಾನು ಕಾಮಿಡೀಸ್ ಹೈಲೈಟ್ ಮೇ ಬಿ ಫಸ್ಟ್ ತುಳು ಸಿನಿಮಾ ಆದಿಪ್ಪು V4 ಸ್ಟ್ರೀಮ್ ಬರ್ಪುನ ಪಂಟರ್ಸೆ ಫಸ್ಟ್ ಸಿನಿಮಾ ಆಪುನ ಲೆಕ್ಕ ಉಂಟು ಪಂಟರ್ಸೆ ಫಸ್ಟ್ ಪ್ರೀಮಿಯರ್ ಆಪುನ ವರ್ಲ್ಡ್ ವೈಡ್ V4 ಸ್ಟ್ರೀಮ್ ನವೆಂಬರ್ 13 ಒಂದೇ ಪ್ರತಿದಿನ OTT ಸಬ್ಸ್ಕ್ರಿಪ್ಷನ್ ಉಂಟು 499 V4 ಸ್ಟ್ರೀಮ್ ಇಯರ್ ಇದಕ್ಕೆ ಪ್ರೀಮಿಯಂ ಏತ್ ಕಂಟೆಂಟ್ ಉಂಟು ಸ್ಟ್ರೀಮ್ ಉಂಟು ಅಥವಾ ನನ್ನ ಒಂದು ವರ್ಷದ ದಡೆಮಟ್ಟ ಏತ್ ಬರ್ಕೊಂಡು ಅದು ಪೂರ ಶೋಸ್ ಅವಾರ್ಡ್ ಫಿಲ್ಮ್ಸ್ ಅವಾರ್ಡ್ ಕೊಟ್ಟು ಸ್ಟ್ರೀಮ್ ಸೊ ಎಂಬುದು ಪ್ರಿಯ ಪಂಟರ್ಸ್ದ ಟಿಕೆಟ್ ಆಗ್ಲಿಕ್ಕೆ ಪ್ರಮೋಷನಲ್ ಟೈಪ್ ಇತ್ತು ಪಂಟರ್ಸ್ದ 99 ಟಿಕೆಟ್ ಪ್ರೈಸ್ ಅವು 499 ಪರ್ಚೇಸ್ ಮಾಡ್ತಾರೆ ಇಟ್ಸ್ ಅ ಪ್ರಮೋಷನಲ್ ಆಫರ್ ಟೈಪ್. ಕೋಸ್ಟಲ್ ವುಡ್ ಸಿನಿಮಾಸ್ ಲಾಂಛನದ ಅಡಿಯಲ್ಲಿ ಮೂಡಿಬಂದಿರುವ ಪಂಟರ್ಸ್ ತುಳು ಸಿನಿಮಾದಲ್ಲಿ ಹಾಸ್ಯವೇ ಪ್ರಧಾನ ಅಂಶವಾಗಿದೆ. ರಾಜ್ಕುಮಾರ್ ಹಾಗೂ ನಿತಿನ್ ದೇವಾಡಿಗ ನಿರ್ಮಾಣದ ಸಿನಿಮಾ ಇದಾಗಿದ್ದು ಸುನಿಲ್ ಕಡ್ತಲಾ ಇವರ ಪ್ರಪ್ರಥಮ ನಿರ್ದೇಶನದ ಸಿನಿಮಾ ಇದು. ಜೊತೆಗೆ ಚಿತ್ರಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ ಕೂಡ ಬರೆಯುವ ಜೊತೆಗೆ ಮುಖ್ಯ ಭೂಮಿಕೆಯಲ್ಲೂ ನಟಿಸಿದ್ದಾರೆ. ಸಿನಿಮಾ ಕಾರ್ಕಳ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣಗೊಂಡಿದೆ. ಧೀರಜ್ ಭಟ್ ಹಾಗೂ ಪವನ್ ಭಟ್ ಅವರ ಛಾಯಾಗ್ರಹಣದಲ್ಲಿ ಸಿನಿಮಾ ಮೂಡಿಬಂದಿದೆ. ಪಂಟರ್ಸ್ ತುಳು ಸಿನಿಮಾ 4 ಗೆಳೆಯರ ಸುತ್ತಲೇ ಸುತ್ತುತ್ತಲಿರುವ ಕತೆ. ಪ್ರತಿಯೊಂದು ಸನ್ನಿವೇಶದಲ್ಲೂ ಸಹಜವಾದ ಸಂಭಾಷಣೆಯ ಮೂಲಕ ಸೆಳೆಯುತ್ತಾ ಭರಪೂರ ಮನೋರಂಜನೆಯನ್ನ ನೀಡಲು ಚಿತ್ರತಂಡ ಸಜ್ಜಾಗಿದೆ. ರಮಾನಂದ್ ಜೋಡುರಸ್ತೆ, ಸುನಿಲ್ ಕಡ್ತಲಾ, ಪ್ರವೀಣ್ ಆಚಾರ್ಯ ಹಾಗೂ ರಂಜಿತಾಚಾರ್ಯ, ವಿಘ್ನೇಶ್ ಕುಲಾಲ್, ಸುಜಿತ್ ನೆಟ್ಟೆ ಸೇರಿದಂತೆ ಮುಂತಾದ ಕಲಾವಿದರು ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೊದಲ ಬಾರಿಗೆ ನಾಯಕ ನಟಿಯಾಗಿ ಸಹನಾ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಹಾಗೆಯೇ ಪ್ರಮುಖ ಪಾತ್ರದಲ್ಲಿ V4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಹಾಗೂ ತೆಲಿಕೆತ ತೆನಾಲಿ ಖ್ಯಾತಿಯ ಸುನಿಲ್ ನೆಲ್ಲಿಗುಡ್ಡೆ ಕಾಣಿಸಿಕೊಂಡಿದ್ದು ಪ್ರತಿ ಸನ್ನಿವೇಶದಲ್ಲೂ ಹಾಸ್ಯ ಉಣಪಡಿಸಿದ್ದಾರೆ. ಕಾಮಿಡಿಗೆ ಪ್ರಿಫರೆನ್ಸ್ ಕೊಡ್ಕೊಂಡು ಅಂತಿದ್ನ ಆಡಿಯನ್ಸ್ ಪಂಡ ಇಂಕುಲು ಬ್ಯಾತೆ ಪೂರ ಲ್ಯಾಂಗ್ವೇಜ್ ದಲ್ಲ ಸಿನಿಮಾ ತೂಪ ಇಂಕ್ಲಿಗೆ ಒಂಜಿ ಲಿಮಿಟೆಡ್ ಬಜೆಟ್ ಅಂದಿಕೊಂಡು ಯಾಕಂದ್ರೆ ಇಂಕಲ ಮಾರ್ಕೆಟ್ ಒಂಜಿ ಎಲ್ಲೇ ಮಾರ್ಕೆಟ್ ಎಂಕ್ಲಿಗಿತ್ತ ಆಡಿಯನ್ಸ್ ಔಟ್ ಆಫ್ ದ ಕಂಟ್ರಿ ಅಥವಾ ಇದೇ ದೇಶವನ್ನು ಎತ್ತೇಡಲ್ಲ ನಮ್ಮನ ಮಾರ್ಕೆಟ್ ಒಂಜಿ ಎಲ್ಲೇ ಮಾರ್ಕೆಟ್ ಸಿನಿಮಾ ಒಂದು ಬಂದಾಗ ಸೊ ಒಂದು ಎಲ್ಲೇ ಬಜೆಟ್ ಒಂಜಿ ಕಾಮಿಡಿ ಫ್ಲೇವರ್ ದೊಡ್ಡದು ಪಂಟರ್ಸ್ ಒಂದು ಸಿನಿಮಾ ರೆಡಿ ಮಾಡ್ತದೆ ಎಂಬುದು ಒಂದು ಕಾರ್ಕಳ ಪಂಚಮಂಜಿ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ ಕಾರ್ಕಳ ಪಂಚಮಂಜಿ ಪ್ಲೇಸ್ ಒಂದು ತಾಲೂಕು ನಿಜ ಗೊತ್ತಿತ್ತು. ಆ ಪ್ಲೇಸ್ ನಡಪುನಂಚಿತ್ತು ಒಂದು 4 ಜನಕ್ಕ ಒಂದು 4 ಜನ ನಿರುದ್ಯೋಗಿಲು ಯಾ ವೇಸ್ಟ್ ಬಾಡಿಲು ಏನಲ್ಲ ಲೈಫ್ ಫುಡ್ ಏನಲ್ಲ ಮಲ್ಪಂದೆ ಅಸಡ್ಡೆ ಅಂಚೆ ಇಪ್ಪುನ 4 ಜನ ಇನ್ನೊಂದು ಒಂಜಿ ಸಿಚುವೇಶನ್ ಬರ್ತದು ಎಡ್ಡೆ ಹಪ್ಪಿನ ಯಾ ಸೊಸೈಟಿಗೆ ಒಂಜಿ ಉಚಿತ ಒಂಜಿ ಮೆಸೇಜ್ ಇಪ್ಪುನ ಸಿನಿಮಾ ಸ್ಟೋರಿ ಲೈನ್ ಮಸ್ತ್ ಎಲ್ಲೇ ಸ್ಟೋರಿ ಲೈನ್ ಬಟ್ ಇದಕ್ಕೆ ಕಾಮಿಡಿ ಎವ್ರಿ ಸೀನ್ ಇದು ನಮ್ಮ ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ ಅಂತ ಎಂಕಲ್ ಅನಿಸ್ತದೆ. ಯಾಕಂದ್ರೆ ಮೇಕಿಂಗ್ ಅವಾರ್ಡ್ ಆಯಿತು ನಟನೆ ಮಲ್ದನ ಆರ್ಟಿಸ್ಟ್ ಅವಾರ್ಡ್ ಆತ ಡೆಡಿಕೇಶನ್ ಕೊಟ್ಟು ಮಲ್ತದೆ ಪ್ರಾಜೆಕ್ಟ್. ಆ್ಯಂಡ್ ಈ ಸಿನಿಮಾಡು ರಮಾನಂದ ನಾಯಕ್ ಜೋಡ್ರಸ್ತೆ ನಿಮಗೆ ಗೊತ್ತಿಪ್ಪು ಗೋಲ್ಮಾಲ್ ಸಿನಿಮಾ ತುಳು ಮಲ್ತದ ಡೈರೆಕ್ಟರ್ ಅದು ಒಂದು ಲೀಡ್ ರೋಲ್ ఉంది అండ్ నేత సంభాషణ ఒక స్క్రీన్ ప్లే ఆర్లో ఏమన్నట్టు వర్క్ ఉంటుంది అండ్ ప్రవీణ్ జీ ఆచార్య అని మేరొంది లీడ్ రోల్ ఉండేది అండ్ ಎಡಿಟರ್ ಆದ ನಮ್ಮ ಸಿನಿಮಾಗೆ ವರ್ಕ್ ಮಾಡ್ತಿದ್ದೆ. ವಿಘ್ನೇಶ್ ಕುಲಾಲ್ ಅಂದು ಅಸೋಸಿಯೇಟ್ ಡೈರೆಕ್ಟರ್ ಆದ ಮಂದಿ
ಲೀಡ್ ವಿಲನ್ ರೋಲ್ ಪಂಟರ್ಸ್ ಪ್ಲೇ ಮಾಡ್ತಿದ್ದೇವೆ. ಆಮೇಲೆ ಮೇಡಮ್ ಸಹನಾ ಪೂಜಾರಿ ಅಂತ ಆರು ಒಂದು ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಅಥವಾ ಹೀರೋಯಿನ್ ಅಂದಿನ. ಒಟ್ಟಿನಲ್ಲಿ ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ನಲ್ಲಿ ನವೆಂಬರ್ 13ರಂದು ರಿಲೀಸ್ ಆಗ್ತಾ ಇರುವ ತುಳು ಸಿನಿಮಾ ಚಿತ್ರರಂಗಕ್ಕೆ ಹೊಸ ಭರವಸೆಯನ್ನ ಮೂಡಿಸಿದೆ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.